ಇಲ್ಲಿ ಮತ್ತೆ ಲಾಕ್ಡೌನ್ ಮುಗಿತಾ ಇಲ್ಲ. ಇಲ್ಲಿ ಯಾವಾಗಿಂದ ಲಾಕ್ಡೌನ್ ಅಂತ ಇವಾಗ ಮತ್ತೆ ಮೊನ್ನೆ ಹೋಲ್ ಒಂಟ್ಯಾರಿಯೋ, ನಮ್ಮ ಒಂಟ್ಯಾರಿಯೋ ಸ್ಟೇಟ್ ಏನಿದೆ ಅದನ್ನ ಕಂಪ್ಲೀಟ್ ಮತ್ತೆ ಲಾಕ್ಡೌನ್ ಮಾಡಿದ್ದಾರೆ. ಈ ತರ ಅವಾಗ ಒಂದು ಸಾಂಬಾರ್ ಅದು ಇದು ಎಲ್ಲ ಮಾಡಿಕೊಟ್ರೆ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಬೈಕ್ ಮತ್ತೆ ಡೋನಟ್ ಉದೇವಿ ಅಂತ ಲೈಟ್ ಉಂಟು. ಯಾವ್ದು ಹೆವಿ ಇರೋದು? ಹೆವಿ ಇರೋದು ಬೈಕ್. ಸದ್ಯಕ್ಕೆ ನಾವು ಕರ್ಟನ್ ಶಾಪಿಂಗಿಗೆ ಬಂದಿದ್ದೀವಿ, ಕರ್ಟನ್ಸ್ ತಗೊಳ್ಳೋಣ ಅಂತ. ನಮಸ್ಕಾರ. ನೀವು ಕೆನಡಾದಲ್ಲಿರೋರಾದ್ರೆ ನಿಮಗೇನಾದ್ರೂ ಮನೆ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಥವಾ ರೆಂಟ್ ಮಾಡಬೇಕು ಅನ್ನೋಂಥ ಏನಾದರೂ ನೆಸೆಸಿಟಿ ಇದೆ ಅಂತ ಆದರೆ ನೀವು ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರು ಇಲ್ಲಿ ರಿಯಾಲ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವರು ನಮ್ಮ ಕನ್ನಡದವರೇ. ನಮ್ಮ ಕನ್ನಡ, ತುಳು, ಇಂಗ್ಲೀಷ್ ಯಾವ ಲ್ಯಾಂಗ್ವೇಜಲ್ಲಾದರೂ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ನಿಮಗೇನಾದರೂ ರಿಯಾಲ್ಟರ್ ಅವಶ್ಯಕತೆ ಇದೆ ಅಂತ ಆದರೆ ನೀವು ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ರಿಯಾಲ್ಟರ್ ಅವಶ್ಯಕತೆ ಇದ್ದರೆ ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೆಲೋ ಹಾಯ್. ಇವತ್ತು ತುಂಬಾ ದಿನ ಆದ್ಮೇಲೆ ನಮಗೆ ಸಿಕ್ಕಿದ್ದಾರೆ. ಹಾಯ್. ಇವರು ತುಂಬಾ ದಿನ ಆದ್ಮೇಲೆ ನಮಗೆ ಕಿಚನ್ ಅಲ್ಲಿ ಸಿಕ್ಕಿದ್ದಾರೆ. ಏನಾಗ್ತಿತ್ತು ಅಂದ್ರೆ ಮುಂಚೆ ಎಲ್ಲ ಅವರು ಏನಾದ್ರು ರೆಸಿಪಿ ಅದು ಇದು ಎಲ್ಲ ಮಾಡ್ತಾ ಇದ್ರು, ಏನಾದ್ರು ಕುಕಿಂಗ್ ಮಾಡ್ಕೊಡ್ತಾ ಇದ್ರು. ಇವಾಗ ತುಂಬಾ ದಿನ ಆಗಿತ್ತು ಅವ್ರು ಮಾಡಿ. ಇಲ್ಲಿ 3 ಹೊತ್ತು ಅಡಿಗೆ ಮಾಡೋದಂದ್ರೆ ನನಗೆ ಒಂದೊಂದ್ಸರಿ ಒಂಥರ ಬೋರಿಂಗ್ ಅಂತ ಅನ್ಸುತ್ತೆ, ಲೇಸಿ ಫೀಲ್ ಆಗುತ್ತೆ ಸಮಟೈಮ್ಸ್. ಇಲ್ಲಿ ಒಂದು ಮೋಟಿವೇಶನ್ ಸಿಗಲ್ಲ ನಮ್ಗೆ ಅಡಿಗೆ ಮಾಡಕ್ಕೆ. ಏನಾಗುತ್ತೆ ಅಂದ್ರೆ ಇಂಡಿಯಾದಲ್ಲೆಲ್ಲ ಆದ್ರೆ ಅಕ್ಕಪಕ್ಕ ಮನೆಗಳಿರುತ್ತೆ, ಕುಕ್ಕರ್ ಸೌಂಡ್ ಬರ್ತಾ ಇರುತ್ತೆ, ಒಗ್ಗರಣೆ ಸ್ಮೆಲ್ ಬರ್ತಾ ಇರುತ್ತೆ. ಆ ಥರ ಎಲ್ಲ ಆದಾಗ ನಮಗೆ ಅಡುಗೆ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಇದು ಯಾರೋ ಏನೋ ಮಾಡ್ತಾರೆ, ನಾವು ಏನೋ ಮಾಡೋಣ ಅಂತ. ಬಟ್ ಇಲ್ಲಿ ಯಾವ ಸೌಂಡು ಕೇಳಿಸೋದಿಲ್ಲ, ಯಾರ ಮನೆಯಿಂದ ಏನು ಸೌಂಡ್ ಬರಲ್ಲ, ಯಾರು ಏನು. ನಮ್ಮ ಮನೆ ಮುಂಚೆ ಬೆಂಗಳೂರಲ್ಲಿದ್ದಾಗ ಅಲ್ಲಿ ಎದುರುಗಡೆ ಒಬ್ರು ಅಜ್ಜಿ ಇರ್ತಾ ಇದ್ರು. ಬೆಳಗ್ಗೆ ಆಗಿದ ತಕ್ಷಣ ಎದ್ದು ತರಕಾರಿ ಕಟ್ ಮಾಡ್ದ ಕೂತಿರ್ತಿದ್ರು. ಸೊ ಅವ್ರನ್ನೆಲ್ಲ ನೋಡಿ ನಮ್ಗೆ ಅನಿಸ್ತಿತ್ತು ನಾವು ಏನಾದ್ರು ಚೆನ್ನಾಗಿ ಮಾಡೋಣ ಅಂತ. ಬಟ್ ಇಲ್ಲಿ 3 ಹೊತ್ತು ಅಡುಗೆ ಮಾಡಿದ್ರೆ ಅದಕ್ಕೊಂದು ಇನ್ಸ್ಪಿರೇಷನೇ ಬರಲ್ಲ ಏನಾದ್ರು ಮಾಡೋಕ್ಕೆ. ಸೊ ಸಮ್ಟೈಮ್ಸ್ ಇವರು ಮಾಡಿ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಇವತ್ತು ಒಂದು ಸಾಂಬಾರು ಮಾಡೋಣ ಅಂತ ಬಂದಿದ್ದಾರೆ ಕಿಚನಿಗೆ. ಅವ್ರು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಒಂದು ರಾಗಿ ಮುದ್ದೆ ವಿಡಿಯೋ ಮಾಡಿದ್ದೆ. ರಾಗಿ ಮುದ್ದೆಯಲ್ಲಿ ಒಂದು ಸಾಂಬಾರು ಮಾಡಿದಾಗ ನೀವು ತುಂಬ ಜನ ಕೇಳಿದ್ರಿ ಸಾಂಬಾರು ಹೆಂಗೆ ಮಾಡಿದ್ರಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ. ನೋಡೋಕ್ಕೂ ಅದು ತಿನ್ನೋಕ್ಕೂ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಅದು ಇವ್ರು ಮಾಡಿದ್ದು, ಇವರ ಸ್ಪೆಷಲ್ ಸಾಂಬಾರು. ಅದು ಬೇಳೆ ಮತ್ತು ತರಕಾರಿ ಹಾಕ್ಬಿಟ್ಟು ಮಾಡಿಕೊಡ್ತಾರೆ. ನನಗೂ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ. ಸೊ ಇವತ್ತು ಅವರೇ ಮಾಡ್ತೀನಿ ಅಂತ ಬಂದಿದ್ದಾರೆ ಹಂಗೆ ಅಲ್ವಾ. ಇಲ್ಲಿ ಮತ್ತೆ ಲಾಕ್ಡೌನ್ ಮುಗಿತಾ ಇಲ್ಲ. ಇಲ್ಲಿ ಯಾವಾಗಿಂದ ಲಾಕ್ಡೌನ್ ಅಂತ ಇವಾಗ ಮತ್ತೆ ಮೊನ್ನೆ ಹೋಲ್ ಒಂಟ್ಯಾರಿಯೋ, ನಮ್ಮ ಒಂಟ್ಯಾರಿಯೋ ಸ್ಟೇಟ್ ಏನಿದೆ ಅದನ್ನ ಕಂಪ್ಲೀಟ್ ಮತ್ತೆ ಲಾಕ್ಡೌನ್ ಮಾಡಿದ್ದಾರೆ. ಲಾಕ್ಡೌನ್ ಇನ್ ದ ಸೆನ್ಸ್ ಎಲ್ಲ ಹೋಗ್ಬೋದು, ನೆಸೆಸಿಟಿ ಇದ್ರೆ ಹೋಗ್ಬೋದು, ಆ ಥರ ಏನು ಮನೆಯಲ್ಲೇ ಇರಿ ಅಂತ ಹೇಳಿಲ್ಲ, ಹೋಗ್ಬೋದು. ಬಟ್ ಒಂದು ಸ್ವಲ್ಪ ಲಿಮಿಟೆಡ್ ಆಗಿ ಹೊರಗಡೆ ಹೋಗೋ ಥರ ಮಾಡಿದ್ದಾರೆ. ಸೊ ಇವಾಗ ನಾವು ಅಡುಗೆ ಮಾಡೋಣ. ನಮಗೆ ಲಾಕ್ಡೌನ್ ಅನ್ನೋ ವರ್ಡ್ ಕೇಳಿ ತಲೆ ಕೆಟ್ಟೋಗಿದೆ. ಇದು ಯಾವಾಗ ಮುಗಿಯುತ್ತೋ, ಈ ಕೊರೋನಾ ಯಾವಾಗ ಹೋಗುತ್ತೋ, ಈ ಲಾಕ್ಡೌನ್ ಅನ್ನೋ ವರ್ಡ್ ಯಾವಾಗ ಮುಗ್ದೋಗುತ್ತೋ ಅನ್ನೋದೇ ಇದಾಗಿದೆ. ಇಲ್ಲಿ ಯಾಕೋ ತುಂಬ ಬ್ಯಾಡ್ ಆಗಿ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಇಲ್ಲಿ ಅಂತ ನಮಗೆ ಅನ್ನಿಸ್ತು. ಕೊರೋನಾ ಸಿಚುವೇಶನ್ ತುಂಬ ಬೇಗ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಬಟ್ ಯಾಕೋ ಒಂದು ಸ್ವಲ್ಪ ಎಡವುದ್ರಿ ಇಲ್ಲಿ ಅಂತ ಅನಿಸುತ್ತೆ ನಮಗೆ. ಅವಾಗ ಲಾಕ್ಡೌನ್ ಮಾಡೋದು ತೆಗಿಯೋದು ಅದ್ರ ಬದಲು ಒಂದೇ ಸ್ಟ್ರೆಚ್ಚಲ್ಲಿ ಮಾಡಿ ಮುಗಿಸಿದ್ರೆ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇರ್ತಿತ್ತೇನೋ. ಬಟ್ ಆಗಿಲ್ಲ ಯಾಕೋ. ಫುಲ್ ದಾಲನ್ನ ಈ ತರ ಸ್ಮ್ಯಾಶ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಏನು ಒಳ್ಳೆ ಪಾಯಸ ತರ ಆಗ್ಬಿಟ್ಟಿದೆ, ಅದು ಫುಲ್ ಸ್ಮ್ಯಾಶ್ ಆಗಿದೆ. ಚೆನ್ನಾಗಿ ಬರಲ್ಲ ಸಾಂಬಾರು. ಹೌದು, ಆ ತರ ಕರೆಕ್ಟ್. ಫುಲ್ ದಾಲ್ ಇರಬಾರ್ದಂತೆ, ಕಂಪ್ಲೀಟ್ ಆಗಿ ಅದು ಸ್ಮ್ಯಾಶ್ ಆಗಬೇಕು. ಅದಕ್ಕೆ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕೋದು, ಇನ್ನೊಂದ್ಸರಿ ಅದನ್ನ ವಿಜುವಲ್ ಮಾಡ್ಕೊಳ್ಳೋದು. ಅದಕ್ಕೇನೆ ಚಿಲ್ಲಿ ಪೌಡರ್, ಕುಕ್ಕರ್ಗೆನೆ ಡೈರೆಕ್ಟ್ ಚಿಲ್ಲಿ ಪೌಡರ್ ಹಾಕೋದು, ಆಮೇಲೆ ಸಾಂಬಾರ್ ಪೌಡರ್ ಹಾಕೋದು. ಸಾಂಬಾರ್ ಪೌಡರ್ ಇದು ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪೌಡರ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿ ಬರುತ್ತೆ. ಬಟ್ ಇದು ನಮ್ಮದು ಮನೇಲಿ ಮಾಡಿರೋದಲ್ಲ, ಇದು MTR ಸಾಂಬಾರ್ ಪೌಡರ್, ಅದನ್ನೇ ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಎಲ್ಲ ಒಂದೇ ಸರಿ ಹಾಕೋದು, ಮತ್ತೆ ಇನ್ನೊಂದು ವಿಜುವಲ್ ಮಾಡೋದು, ಆಮೇಲೆ ಒಗ್ಗರಣೆ ಹಾಕೋದು. ಕ್ವಿಕ್ ಸಾಂಬಾರಿದು. ಆಮೇಲೆ ಒಂದು ಸ್ವಲ್ಪ ಹುಳಿ, ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ನಾವು ಬೆಲ್ಲ ಹಾಕ್ತೀವಿ. ನಮಗೆ ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ, ತುಂಬ ಖಾರ ಇರ್ಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಇನ್ನೊಂದು ಸರಿ ಪ್ರೆಷರ್ ಕುಕ್ ಮಾಡೋದು.
ಅಷ್ಟೇ ನೋಡಿ, ಎಷ್ಟು ಸಿಂಪಲ್ ಸಾಂಬಾರ್. ಅದಕ್ಕೆ ಇನ್ನೊಂದು ಒಂದು ವೈಜಲ್ ಮಾಡಿ ಅದಕ್ಕೆ ಇನ್ನೊಂದು ಒಗ್ಗರಣೆ ಕೊಟ್ರೆ ಅಲ್ಲಿಗೆ ಸಾಂಬಾರ್ ಮುಗ್ದೋಗುತ್ತೆ. ಆದ್ರೆ ಆ ಸಾಂಬಾರ್ ಆಕ್ಚುಲಿ ಅಪ್ಪ ಮಾಡೋದು ರೇಯಾನ್ಶ್ಗೂ ಇಷ್ಟ ತುಂಬಾ, ಅಲ್ಲ ರೇಯಾನ್ಶ್? ಅಮ್ಮ ಮಾಡೋದಕ್ಕಿಂತ ಆ ಸಾಂಬಾರ್ ಅಪ್ಪ ಮಾಡೋದು ಚೆನ್ನಾಗಿರುತ್ತೆ ಅಂತ ಅವ್ನು ಹೇಳ್ತಾ ಇರ್ತಾನೆ. ಅವನೆಲ್ಲದಕ್ಕೂ ಹಾ ಅಂತಾನೆ, ಬಟ್ ಇದು ನಿಜ ಆಕ್ಚುಲಿ ಅವನಿಗೆ ಈ ಸಾಂಬಾರ್ ಇಷ್ಟ ಆಕ್ಚುಲಿ. ನೋಡಿ ಅವ್ರು ಮಾಡೋದೆಲ್ಲ ಸಿಂಪಲ್ ಆಗಿ ಬೇಗ ಮುಗಿಸ್ಬಿಡ್ತಾರೆ ಸಿಂಪಲ್ ಆಗಿ. ನಾವು ಬೇಳೆ ಹಾಕಿ ಅದಕ್ಕೆ ರುಬ್ಬ ಹಾಕಿ ಇನ್ನೊಂದೆಲ್ಲ ಮಾಡಿ ಅಡುಗೆ ಮಾಡೋಷ್ಟರಲ್ಲಿ ಬೆಳಗ್ಗೆ ಆಗಿರುತ್ತೆ. ರೇಯಾನ್ಶ್ ಟೇಸ್ಟ್ ನೋಡ್ತಾರಂತೆ. ನೋಡ್ತೀನಿ ಹೆಂಗಿದೆ ಅಂತ, ನೀನೇ ಕರೆಕ್ಟಾಗಿ ಹೇಳೋದು ಟೇಸ್ಟ್. ಒಳಗೋಗೋ ಮುಂಚೆ ಬೂಮ್ ಮತ್ತೆ ಬೂಮ್ ಅಂದ್ರೆ ಚೆನ್ನಾಗಿದೆ ಅಂತನಾ, ಈ ಚೆನ್ನಾಗಿಲ್ಲ ಅಂತನಾ? ಚಂದ ಉಂಟಾ? ಹೋಗೋ ಸ್ಕೂಲ್ ಸ್ಟಾರ್ಟ್ ಆಯ್ತು. ಇದಕ್ಕೆ ಕಡ್ದು ಹಾಕೋದೆಲ್ಲ ಏನೂ ಇಲ್ಲ, ರುಬ್ಬ ಹಾಕೋದೇನೂ ಇಲ್ಲ. ಡೈರೆಕ್ಟ್ ದಾಲ್ ಮತ್ತು ವೆಜಿಟೇಬಲ್ಸ್ ಅಷ್ಟೇ. ಅದೇ ತಿಕ್ಕಾಗಿ ಬರುತ್ತೆ, ಸೊ ಚೆನ್ನಾಗಿರುತ್ತೆ. ಅದು ನಮಗೆ ಇಷ್ಟ. ಅದು ನಾವು ಸಾಂಬಾರು ಒಂದೊಂದ್ಸರಿ ಒಂದೊಂದು ಥರ ಮಾಡ್ತೀವಿ. ಇದು ಇವಾಗ ಇವ್ರದ್ದು ಸ್ಟೈಲ್ ಸಾಂಬಾರು ಇದು. ಈ ಥರ ಅವಾಗ ಒಂದು ಸಾಂಬಾರು ಅದು ಇದು ಎಲ್ಲ ಮಾಡಿಕೊಟ್ರೆ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಬೇರೆ ಊರಲ್ಲಿ ಇದ್ದಿದ್ರೆ ಯಾರ್ದಾದ್ರೂ ಮನೆಗೆ ಹೋದಾಗ, ಅಮ್ಮನ ಮನೆಗೆ ಹೋದಾಗ ಎಲ್ಲ ಅವಾಗ ಒಂದ್ಸರಿ ಯಾರಾದ್ರೂ ಮಾಡಿಕೊಟ್ಟು ಒಂದು ಸ್ವಲ್ಪ ಹೊತ್ತು ನಮಗೆ ಚೆನ್ನಾಗಾಗುತ್ತೆ. ಬೇರೆಯವ್ರದ್ದು ಏನೋ ಒಂದು ಮಾಡಿದ್ದು ಟೇಸ್ಟ್ ತಿಂದು. ನಮ್ಮ ಮನೇಲಿ ಈ ಥರ ದೂರ ಇದ್ದಾಗ ತುಂಬ ಬರೀ ನಾವು ಮಾಡಿದ್ದೆ ತಿಂದು ಬೋರ್ ಆಗಿರುತ್ತೆ. ಸೊ ಅವಾಗ ಇವ್ರು ಈ ಥರ ಮಾಡ್ಕೊಡ್ತಾ ಇರ್ತಾರೆ, ಖುಷಿ ಆಗುತ್ತೆ. ನಿಮ್ಮ ಮನೆಯಲ್ಲೂ ನಿಮಗೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರಾ ಏನಾದರೂ ಕುಕ್ ಮಾಡೋದ್ರಲ್ಲಿ, ಅಥವಾ ಹೊರಗಡೆಯಿಂದನಾದ್ರೂ ಏನಾದರೂ ಅವಾಗ ಮಾಡ್ಕೊಡ್ತಾರಾ? ಅದನ್ನ ಕಮೆಂಟ್ ಸೆಕ್ಷನ್ ಹೇಳೋದನ್ನ ಮರಿಬೇಡಿ. ಕುಕ್ಕಿಂಗಲ್ಲಾಗಲೇ ಇರ್ಬೋದು, ಬೇರೆ ಏನೋ ಒಂದು ವಿಷಯದಲ್ಲಿ ಹೆಲ್ಪ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ, ಆಯ್ತಾ? ಇವತ್ತು ಸ್ಕೂಲಲ್ಲಿ ಪಿಜ್ಜಾ ಮಾಡಿಸಿದ್ದಾರೆ. ಸುಮ್ಮನೆ ಹಂಗೆ ಬ್ರೆಡ್ ಅಲ್ಲಿ ಪಿಜ್ಜಾ ಮಾಡಿಸಿದ್ದಾರೆ. ಇಲ್ಲಿ ಆರ್ಟ್ ಕ್ರಾಫ್ಟ್ ಈ ತರ ಹೇಳ್ಕೊಡೋ ಜೊತೆಗೇನೆ ಒಂದೊಂದು ಸಣ್ಣ ಈ ತರದ್ದು ಕುಕ್ಕಿಂಗು ಅವಾಗ ಏನಾದರೂ ಮಾಡಿಸ್ತಾ ಇರ್ತಾರೆ. ಅದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅವನು ಈ ತರದೆಲ್ಲ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಫುಲ್ ಇದ್ರಲ್ಲಿ ಮಾಡ್ತಾನೆ, ಏನೋ ಒಂದು ಖುಷಿಯಲ್ಲಿ ಮಾಡ್ತಾನೆ. ನಿಮ್ ಜೊತೆನೂ ಶೇರ್ ಮಾಡ್ತೀನಿ ಅದನ್ನ. ಅಂಡ್ ಅಲ್ಲಿ ನೋಡ್ಬೋದು ನೀವು, ಫುಲ್ ಗಲೀಜ್ ಮಾಡಿ ರಾಶಿ ಹಾಕಿ ಹೋಗಿ ಇವಾಗ ಸ್ಕೂಲ್ ಅಟೆಂಡ್ ಮಾಡ್ತಾ ಇದ್ದಾನೆ. Okay, oh, that's good too, Rayansh. Anything that melts, okay? Any kind of cheese that melts in the oven should work. Okay. Okay. I am putting onions, corn, and peppers. Oh, that sounds so good, Marianne. I love onions. Okay. So remember, the vegetables should be thick. And when you cook it a little quicker, okay? You don't want this to burn. Okie dokie. Next, after your vegetables, you can put a meat. If you don't want meat, you don't have to put meat. If you would like meat, you can put your meat on. It could be pepperoni. All right. Oh, Rayansh, that looks so yummy. Mine. Yes, I see. That looks really nice. Really yummy. And this is my oven. So what we're going to do is, you don't have to do this now because it won't take a long time to cook.
So I'm just going to show you what to do when you are finished, okay? Or the parents can do it for you, okay? Okay, so you're not allowed to touch the oven. I don't want any of my friends touching the oven, okay? Okay, give me a thumbs up if you know that. We're not allowed to touch the ovens. Thank you. Yeah, good. I'm glad my friends know that. So I hope you enjoy your pizza. 375. And let me know after lunch how it tastes, okay? So my friends, if you are finished, you can go wash your hands. ಸದ್ಯಕ್ಕೆ ನಾವು ಕರ್ಟನ್ ಶಾಪಿಂಗಿಗೆ ಬಂದಿದ್ದೀವಿ, ಕರ್ಟನ್ಸ್ ತೊಗೊಳ್ಳೋಣ ಅಂತ. ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಅರ್ಜೆಂಟಲ್ಲಿ ಏನೋ ತೊಗೊಂಡ್ಬಿಟ್ಟಿದ್ವಿ, ಬಟ್ ಮನೆಗೊಂದು ಲುಕ್ ಕೊಡೋದು ಕರ್ಟನ್ಸ್ ಆ್ಯಕ್ಚುಲಿ. ಸೊ ಹಾಗಾಗಿ ಇವತ್ತೊಂದು ಬೇರೆ ಕರ್ಟನ್ಸ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಹೋಮ್ ಸೆಂಟರ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ಬಂದು ನೋಡ್ತಾ ಇದ್ದೀವಿ. ಇವಾಗ ತುಂಬ ಕಲೆಕ್ಷನ್ಸ್ ಇದೆ. ತುಂಬ ಕಲರ್ ಎಲ್ಲ ಇದೆ, ಬಟ್ ನಾವು ಬ್ಲ್ಯಾಕ್ ಆ್ಯಂಡ್ ಗ್ರೇ ಚೂಸ್ ಮಾಡ್ತಾ ಇದ್ದೀವಿ. ಬ್ಲ್ಯಾಕ್ ಗ್ರೇ ಆ ಥರ ಕಾಂಬಿನೇಷನಲ್ಲಿ ಹಾಕೋಣ ಅಂತ. 5 ಸ್ಕ್ರೀನ್ಸ್ ಬೇಕು ಆ್ಯಕ್ಚುಲಿ. ನಮ್ದದು ತುಂಬ ದೊಡ್ಡದು ಲಿವಿಂಗ್ ಏರಿಯಾದು ತುಂಬ ಲಾಂಗ್ ಬೇಕಾಗುತ್ತೆ. ಸೊ ಹಾಗಾಗಿ 5 ಸ್ಕ್ರೀನ್ ಬೇಕು ನಮಗೆ, 5 ಕರ್ಟನ್ಸ್ ಬೇಕು ನಮಗೆ. ಸೊ ಹಾಗಾಗಿ ಬ್ಲ್ಯಾಕ್ ಗ್ರೇ ಹಾಕೋಣ ಅಂತ. ಐ ಹೋಪ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಬೇಕಾದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅಲ್ಲಿ ಹಾಕ್ಬೇಕಾದ್ರೆ ಎಲ್ಲ ಒಂಥರ ಕಾಣಿಸುತ್ತೆ. ಸೊ ಕಲರ್ ತೊಗೊಳ್ಳೋದೇ ಬೇಡ, ಜಾತ್ರೆ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ತಗೊತಾ ಇದ್ದೀವಿ. ಕರ್ಟನ್ಸ್ ಅಂತೂ ಚೇಂಜ್ ಮಾಡಿದ್ವಿ. ಇಟ್ ಲುಕ್ಸ್ ಬೆಟರ್ ನಾವು. ಅಂದು ನಮ್ಮ ಮನೆ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇರೋದ್ರಿಂದ, ಎಲ್ಲ ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದ್ರಿಂದ ಇದು ಮ್ಯಾಚ್ ಆಗುತ್ತೆ ಒಂದು ಸ್ವಲ್ಪ, ಪರವಾಗಿಲ್ಲ. ಆ್ಯಂಡ್ ಇಲ್ಲಿಗೆ ಒಂದು ಸ್ವಲ್ಪ ಥಿಕ್ ಕರ್ಟನ್ಸ್ ಬೇಕು ನಮಗೆ. ಯಾಕಂತ ಹೇಳಿದ್ರೆ ನಮ್ದು ಇಲ್ಲಿ 20th ಫ್ಲೋರಲ್ಲಿ ಇರೋದ್ರಿಂದ ಸಂಜೆ ಆಗ್ತಿದ್ದಂಗೆ ತುಂಬ ಸನ್ಲೈಟ್ ಬರುತ್ತೆ ಒಳಗಡೆ, ಕಣ್ಣು ಬಿಡೋಕ್ಕಾಗೋದಿಲ್ಲ. ಸ್ಕ್ರೀನ್ ಫುಲ್ ಹಾಕಲೇಬೇಕು ಕಂಪ್ಲೀಟ್ ಆಗಿ, ಇಲ್ಲಾಂದರೆ ಫುಲ್ ಬಿಸಿಲು ಒಳಗಡೆ ಬಂದಿರುತ್ತೆ, ಕೂರಕ್ಕಾಗೋದಿಲ್ಲ ಒಳಗಡೆ, ಅಷ್ಟು ಬಿಸಿ ಆಗುತ್ತೆ. ಹಾಗಾಗಿ ಈ ಥರ ಥಿಕ್ ಸ್ಕ್ರೀನ್ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೇತಾಕಿರೋದು ನಮ್ಮ ರೇಹಾನ್ಶ್ ಮಾಡಿರೋ ಒಂದು ವೇಯಿಂಗ್ ಮೆಷಿನ್, ವೇಯಿಂಗ್ ಸ್ಕೇಲ್ ಅಂತೆ ಅದು ಅವಂದು. ಆ್ಯಂಡ್ ಹಾಗೆ ಒಂದು ಲಯನ್ ಏನೋ ಮಾಡಿಟ್ಟಿದ್ದಾನೆ. ರೇಂಜ್ ತೋರಿಸ್ತೀಯ ಅದನ್ನು? ತೋರಿಸು. ಅದಲ್ಲ, ಫಸ್ಟ್ ತೋರಿಸು, ತೆಗೆದುಬಿಟ್ಟು ಅದು ಹೆಂಗೆ ಮಾಡಿದ್ಯಾ ಅಂತ ತೋರಿಸು. ಓಕೆ, ಉದಾ ಫುಲ್ ತೆಗೆದು ಅದನ್ನು ತೆಗಿ. ಹಾಂ, ಅದನ್ನು ತೋರಿಸು, ಏನು ಮಾಡಿದ್ಯಾ, ಹೆಂಗೆ ಮಾಡಿದ್ಯಾ ಅಂತ ತೋರಿಸ್ಬೇಕು. ನಾನು ಒಂದು ಹ್ಯಾಂಗ್ ಮಾಡಿದ್ದೆ, ಅದಕ್ಕೆ ಹ್ಯಾಂಗ್ ತಗೊಳ್ದೆ. ಒಂದು ನೂಲು ಅಂತಾರೆ, ಅದನ್ನು ತಗೊಳ್ಳಿ. ಥ್ರೆಡ್ ಅಲ್ಲಿ ಅದನ್ನ ಅದಕ್ಕೆ ತೂತು ಹಾಕಿದೆ, ಅವನ್ನ ತೂತು ಕ್ಯಾಪ್ಸ್ ಹಾಕಿದೆ. ಇಲ್ಲಿ ಟೈಟ್ ಬರ್ಡೆ ಅವನ್ನ ಸೆಲ್ಲೋ ಟೇಪ್ ಹಾಕಿದೆ, ಟೇಪ್ ಹಾಕಿದೆ. ಆಮೇಲೆ ಒಂದೊಂದು ಸೈಡ್ ಅದು ಸೇಮ್ ಮಾಡಬೇಕು. ಆಮೇಲೆ ಆಯ್ತಾ. ಆಮೇಲೆ ಅದನ್ನ ಒಂದ್ ಕಡೆ ಇಟ್ಟಿರ್ಬೇಕಲ್ವಾ? ಒಂದ್ ಕಡೆ ಆಕಾಶದೆಲ್ಲ ಹಿಂಗೆ ಇಟ್ಕೊಳ್ದೆ ಅಂತ ವರ್ಕ್ಸ್ ಆಗಲ್ಲ. ಓಕೆ, ಇಡಲಿ. ಹಂಗೆ ಇವಾಗ ತೋರಿಸು, ವೇ ಮಾಡಿ ಏನಾದರೂ 2 ಥಿಂಗ್ಸ್ ವೇ ಮಾಡಿ ತೋರಿಸು. ಬೈಕ್ ಮತ್ತೆ ಡೋನಟ್. ಉದೇವಿ ಅಂತ ಲೈಟ್ ಉಂಟು. ಯಾವ್ದು ಹೆವಿ ಇರೋದು? ಹೆವಿ ಇದ್ದು ಬೈಕ್. ಹೆಂಗ್ ಗೊತ್ತು ನಿಂಗೆ ಅದು ಹೆವಿ ಅಂತ? ಅದು ಕೆಳಗಡೆ ಹೋಗ್ತಿರ್ತಾರ ಅದಕ್ಕೆ. ಯಾವ್ದು ಕೆಳಗಡೆ ಹೋಗುತ್ತೆ ಅದು ಹೆವಿ ಅಂತ ಅಲ್ವಾ? ಯಾವ್ದು ಮೇಲೆ ಇರುತ್ತೆ ಅದು ಲೈಟ್ ಇರುತ್ತೆ, ಅದು ಮೇಲೆ ಹೋಗುತ್ತೆ. ಮೇಲೆ ಇರುತ್ತೆ. ಹೆವಿ ಆಗಿರೋದು ಕೆಳಗಡೆ ಹೋಗುತ್ತೆ. ಸೇಮ್ ವೇಟ್ ಇದ್ರೆ ಅದು ಹಿಂಗೆ ಸೇಮ್ ಎಲ್ಲರೇ ಇರುತ್ತೆ. ಸೇಮ್ ವೇಟ್ ಇದ್ರೆ ಒಂದೇ ತರ ನಿಂತಿರುತ್ತೆ, ಎರಡು ಒಂದು ಸೇಮ್ ನಿಂತಿರುತ್ತೆ ಅಲ್ವಾ? ಗುಡ್ ಜಾಬ್. ಯಾರು ಹೇಳ್ಕೊಟ್ಟಿದ್ ನಿಂಗಿದು? ಟೀಚರ್. ಯಾರು ಟೀಚರ್? ಮಿಸ್ಸಸ್ ಕ್ಲೈನ್. ಮಿಸ್ ಚಾವ್ ಹೇಳ್ಕೊಟ್ಟಿದ್ದಲ್ವಾ? ಓಕೆ, ಇದೇನಿದು ಇನ್ನೊಂದು? ಲಯನ್ ಮಾಸ್ಕ್. ಅದೆಲ್ಲ ಲಯನ್ ಹೇರ್, ಅದು ಉದರ ಲಯನ್ ಹೇರ್, ಉದರದ ಫೇಸ್. ಓಕೆ, ಅದನ್ನ ಹಂಗ ಹಾಕೊಂಡ್ರೆ ಅದು ಹೆಂಗ್ ಮಾಡಿದ್ ನೀನು? ನಾನು ಒಂದು ಪ್ಲಾಸ್ಟಿಕ್ ಪೇಪರ್ ಪ್ಲೇಟ್ ಅದನ್ನ ತಗೊಳ್ದೆ. ಆಮೇಲೆ ಅದ್ರ ಸೈಡ್ ಹಿಂಗ್ ಒಂಥರ ಅದನ್ನ ಕಟ್ ಮೆಲ್ಲ ಮಿಡ್ಲ ಕಟ್ ಮಾಡಿದ್ರೆ ಮುಚ್ಚಿರ್ತಾರ.
ಆಮೇಲೆ ಕನ್ಸ್ಟ್ರಕ್ಷನ್ ಪೇಪರ್ ತಗೊಳ್ತಿ ಕಲರ್ ಆಮೇಲೆ ಅದನ್ನ ಒಂದೊಂದು ಪೀಸ್ ಕಟ್ ಮಾಡಿ ಆಮೇಲೆ ಗ್ಲೂ ಇಟ್ಕೊಂಡು ಇಲ್ಲಿ ಹಾಕಿದ್ರೆ ಆಮೇಲೆ ಹಿಂಗಿಲ್ಲ ಇನ್ನು ತುಂಬಾ ಹಾಕಿದ್ರೆ ಆ ತರ ಕನ್ಸ್ಟ್ರಕ್ಷನ್ ಪೇಪರ್ ಸುತ್ತ ಚೆನ್ನಾಗಿರ್ತಿತ್ತಲ್ಲ, ಇನ್ನು ತುಂಬಾ ಚಂದ ಕಾಣಿಸ್ತಿತ್ತಲ್ಲ. ನಿಜ ಅಂತ ಬ್ಲ್ಯಾಕ್ ಹಾಕ್ಬಾರ್ದಾಗಿತ್ತು ಆಕ್ಚುಲಿ, ಬರೀ ಯೆಲ್ಲೋ ಮತ್ತೆ ಆರೆಂಜ್ ಮಾತ್ರ ಹಾಕ್ಬೇಕಿತ್ತು. ಸೂಪರ್ ಆಗಿ ಕಾಣಿಸ್ತು. ಹೆಂಗೆ ಇಟ್ಟು ತೋರ್ಸು, ಹೆಂಗೆ ಲಯನ್ ರೋರ್ ಮಾಡೋದು. ಇದು ನಮ್ಮ ಬಾಲ್ಕನಿ ವ್ಯೂ. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದೇ ಒಂದು ಮರದಲ್ಲೂ ಸರಿಯಾಗಿ ಎಲೆಗಳಿಲ್ಲ, ಆಮೇಲೆ ಎಲ್ಲ ಒಣಗೋಗಿದೆ. ಇನ್ನು ಸ್ಪ್ರಿಂಗ್, ಇನ್ನೊಂದು ಸ್ವಲ್ಪ ದಿನ ಹೋಗ್ತಿದ್ದಂಗೆ ಸಮ್ಮರ್ ಬರ್ತಿದ್ದಂಗೆ ಇದು ಫುಲ್ ಯಾವ ಥರ ಚೇಂಜ್ ಆಗಿಬಿಡುತ್ತೆ ಅಂದರೆ, ನನ್ನ ಹಳೆ ವಿಡಿಯೋಯಿಂದನೂ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಎಷ್ಟು ಗ್ರೀನರಿ ಆಗಿ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಅಂತ. ಸೊ ಡಿಫ್ರೆನ್ಸ್ ತೋರ್ಸೋಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಇವಾಗ ಈ ಟೈಮಲ್ಲಿ ಹೆಂಗಿದೆ ಇಲ್ಲಿ ಫುಲ್ ಒಣಗೋಗಿರೋ ಮರಗಳು, ಅದೇ ಇನ್ನೊಂದು ಸ್ವಲ್ಪ ದಿನ ಆಗ್ತಿದ್ದಂಗೆ ಹೆಂಗೆ ಕಂಪ್ಲೀಟ್ ಗ್ರೀನರಿಯಿಂದ ಇದಾಗುತ್ತೆ ಅಂತ ತೋರ್ಸೋಕ್ಕೋಸ್ಕರ ಈ ಒಂದು ವಿಡಿಯೋ. ಆ್ಯಂಡ್ ಹಾಗೆ ಇನ್ನು ನಮ್ಮ ಸನ್ಸೆಟ್ ಆಗಿಲ್ಲ. ಇವಾಗ ಟೊರೊಂಟೊ ಅಲ್ಲಿ ಸನ್ಸೆಟ್ ಆಗೋ ಟೈಮು ಬಂದುಬಿಟ್ಟು ಆಲ್ಮೋಸ್ಟ್ 8 ಗಂಟೆ ಆಗುತ್ತೆ. ಇವಾಗ 8 ಗಂಟೆ ಹಂಗೆ ಟೈಮ್ ಸನ್ಸೆಟ್ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ 7:30 ಆಗಿದೆ ಅಷ್ಟೇ. ಸೊ ಇನ್ನು ಅಲ್ಲೇ ಇದ್ದಾನೆ ಸನ್ನು. ನೋಡಿ ಎಷ್ಟು ಚಂದ ಉಂಟು ಬ್ಯಾಕ್ ಗ್ರೌಂಡ್ ಅಂತ. ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಅಲ್ಲ. ಅಷ್ಟು ಆರೆಂಜ್ ಕಲರ್, ಆಮೇಲೆ ಎಲ್ಲ ಕಲರ್, ಪಿಂಕ್ ಕಲರ್, ಆರೆಂಜ್, ಬ್ಲೂ ಕಲರ್, ಎಲ್ಲ ಕಲರ್ ಆಗ್ಬಿಟ್ಟು ಸೂಪರ್ ಸನ್ಸೆಟ್. ರೇನ್ಬೋ ತರ ಕಾಣ್ತಂತು. ಸೂಪರ್ ಆಗಿದೆ ಅಲ್ಲ ಕಲರು.